ಕೊರೋನಾ ಬಿಸಿ ಎಲ್ಲ ಸಾರ್ವಜನಿಕ ಸೇವೆಗಳಿಗೂ ತಟ್ಟಿದ್ದು ಸರ್ಕಾರಿ ಕಚೇರಿಗಳು ಬಾಗಿಲು ಎಳೆದುಕೊಂಡಿವೆ. ಸದಾ ತೆರೆದೇ ಇರ್ತಾ ಇದ್ದ ಕಚೇರಿಗಳ ಸ್ವಯಂ ಪ್ರೇರಿತ ಲಾಕ್ಡೌನ್ನಿಂದಾಗಿ ಜನರು ಗೊಂದಲಕ್ಕೆ ಈಡಾಗಿದ್ದಾರೆ. ಕರಾವಳಿಯಲ್ಲಿ ಹೆಚ್ಚುತ್ತಾ ಇರುವ ಕೊರೋನಾ ಸೋಂಕಿನಿಂದ ಸರ್ಕಾರಿ ಕಚೇರಿಗಳು ಒಂದರ ನಂತರ ಒಂದರಂತೆ ಬಾಗಿಲು ಮುಚ್ಚಿಕೊಳ್ತಾ ಇವೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆ, ಸರ್ಕಾರಿ ಹೆರಿಗೆ ಆಸ್ಪತ್ರೆ, ಪೊಲೀಸ್ ಠಾಣೆಗಳ ಬಳಿಕ ಇದೀಗ ಮಂಗಳೂರು ತಾಲೂಕು ಪಂಚಾಯತ್ ಕಚೇರಿಯು ಸೀಲ್ ಡೌನ್ ಆಗಿದೆ. ಸಾರ್ವಜನಿಕ ಸೇವೆಗಾಗಿ ಸದಾ ಬಾಗಿಲು ತೆರೆಯುತ್ತಿದ್ದ ಸರ್ಕಾರಿ ಕಚೇರಿಗಳು ಕೊರೋನಾ ಏಟಿಗೆ ನಲುಗಿ ಹೋಗಿದ್ದಾವೆ. ಮೊದಲೇ ಆತಂಕದಿಂದಲೇ ತೆರೆಯುತ್ತಿದ್ದ ಕಚೇರಿಗಳು ಇದೀಗ ಸೋಂಕು ಹೆಚ್ಚುತ್ತಾ ಇದ್ದಂತೆ ಸಾರ್ವಜನಿಕ ಸೇವೆಯನ್ನೇ ಸ್ಥಗಿತಗೊಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಕೂಡ 3 ದಿನಗಳ ಕಾಲ ಬಂದ್ ಆಗಲಿದೆ. ಜುಲೈ 3ರಿಂದ 5ರವರೆಗೆ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದಲ್ಲಿರುವ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವ ಕಚೇರಿ ಸೇರಿದಂತೆ ಎಲ್ಲಾ ಕಚೇರಿಗಳನ್ನು ಸ್ಯಾನಿಟೈಸ್ ಮಾಡುವ ಕಾರಣಕ್ಕೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ನಮ್ಮ ಜಿಲ್ಲಾಧಿಕಾರಿ ಕಾಂಪ್ಲೆಕ್ಸ್ ಅಲ್ಲಿ ಮಾನ್ಯ ಸಂಸದರದು, ಸಚಿವರದು ಎಲ್ಲ ಆಫೀಸಸ್ ಇರೋದ್ರಿಂದ ಮತ್ತು ಅಲ್ಲೂ ಕೂಡ ತುಂಬ ಕ್ರೌಡಿಂಗ್ ಆಗ್ತಿರೋದ್ರಿಂದ ನಾವು ಫುಲ್ ಬಿಲ್ಡಿಂಗ್ ಸ್ಯಾನಿಟೈಸ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀವಿ. ಅದಕ್ಕೆ ನಾಳೆಯಿಂದ 3 ಡೇಸ್ ತನಕ ಈ ಕಾರ್ಯ ನಡೆಯೋದ್ರಿಂದ ಜನಸಾಮಾನ್ಯರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ದಟ್ ಇಲ್ಲಿ ಬರಬೇಡಿ, ಬಿಕಾಸ್ ಈ ಸ್ಯಾನಿಟೈಸೇಷನ್ ಕಂಪ್ಲೀಟ್ ಆಗೋ ತನಕ. ಮಂಗಳೂರು ನಗರದಲ್ಲಿರುವ ಮಹಾನಗರ ಪಾಲಿಕೆ, ಸರ್ಕಾರಿ ಹೆರಿಗೆ ಆಸ್ಪತ್ರೆ ಲೇಡಿಗೋಷನ್, ತಾಲೂಕು ಪಂಚಾಯತ್ ಕಚೇರಿಗಳು ಕಾರ್ಯಚಟುವಟಿಕೆ ಸ್ಥಗಿತಗೊಳಿಸಿದೆ. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಅಧಿಕಾರಿಯೋರ್ವರ ಮಗಳು ಹಾಗೂ ಕಚೇರಿಗೆ ಆಗಮಿಸಿದ್ದ ಸಾರ್ವಜನಿಕರಿಗೆ ಕೊರೋನಾ ದೃಢಪಡ್ತಾ ಇದ್ದಂತೆ ಮಹಾನಗರ ಪಾಲಿಕೆಯ ಕಚೇರಿಯನ್ನ 1 ವಾರಗಳ ಕಾಲ ಸೀಲ್ ಡೌನ್ ಮಾಡಲಾಗಿದ್ದು, ಸಾರ್ವಜನಿಕರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಹೆರಿಗೆ ಆಸ್ಪತ್ರೆ ಲೇಡಿಗೋಷನ್ ಕೂಡ ಜುಲೈ 5ರ ತನಕ ತನ್ನ ಕಾರ್ಯಚಟುವಟಿಕೆ ಸ್ಥಗಿತಗೊಳಿಸಿದೆ. ಒಳ ಹಾಗೂ ಹೊರರೋಗಿ ದಾಖಲಾತಿ ವಿಭಾಗಗಳನ್ನು ಕ್ಲೋಸ್ ಮಾಡಲಾಗಿದೆ. ಹೆರಿಗೆಗೆಂದು ಬರೋ ಗರ್ಭಿಣಿಯರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿದಿನ ಸರಾಸರಿ 18ರಿಂದ 25 ಹೆರಿಗೆ ನಡೆಸುವ ಲೇಡಿಗೋಷನ್ ಆಸ್ಪತ್ರೆ ಬಂದ್ ಆಗಿರುವುದು ಸಾರ್ವಜನಿಕರಲ್ಲಿ ಗೊಂದಲ ಹುಟ್ಟುಹಾಕಿದೆ. ಇನ್ನು ಸೋಮವಾರದಿಂದ ಲೇಡಿಗೋಷನ್ ಆಸ್ಪತ್ರೆ ಯಥಾಸ್ಥಿತಿಯಲ್ಲಿ ಇರಲಿದೆ. ನಮ್ಮ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆಯನ್ನು ನಾವು ಮೊನ್ನೆ ಮಂಗಳವಾರದಿಂದ ಆದಿತ್ಯವಾರ ತನಕ ನಾವು ಸ್ಯಾನಿಟೈಸೇಷನ್ ಮತ್ತು ಫಿಮಿಗೇಷನ್ ಮಾಡಲು ಈಗ ನಾವು ಅದಕ್ಕೆ ಹೊರರೋಗಿ ಅಥವಾ ಇನ್ಪೇಷಂಟ್ ಅಂತ ಯಾವುದೇ ದಾಖಲಾತಿಗಳನ್ನು ನಾವು ಮಾಡ್ತಾ ಇಲ್ಲ. ಬಟ್ ಈಗ ಇದ್ದ ಆಲ್ರೆಡಿ ನಾವು ಸೋಮವಾರ ತನಕ ಅಡ್ಮಿಟ್ ಆದ ದಾಖಲಾದ ರೋಗಿಗಳನ್ನು ನಾವು ಇಲ್ಲೇ ಇಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ, ಡೆಲಿವರಿಯೂ ಮಾಡಿಸ್ತಾ ಇದ್ದೇವೆ. ಇದಲ್ಲದೆ ಮಂಗಳೂರು ನಗರ ಹೃದಯ ಭಾಗದಲ್ಲಿರುವ ಮಂಗಳೂರು ತಾಲೂಕು ಪಂಚಾಯತ್ ಕಚೇರಿ ಕೂಡ ಸೀಲ್ ಡೌನ್ ಮಾಡಲಾಗಿದೆ. ಜುಲೈ 1ರಿಂದ ಜುಲೈ 7ರವರೆಗೆ 1 ವಾರಗಳ ಕಾಲ ಸೀಲ್ ಡೌನ್ ಮಾಡಲಾಗಿದ್ದು, ಎಲ್ಲಾ ಕಾರ್ಯಚಟುವಟಿಕೆ ಸ್ಥಗಿತಗೊಳಿಸಲಾಗಿದೆ. ಒಟ್ಟಿನಲ್ಲಿ ಮಂಗಳೂರು ನಗರ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕ ಸೇವೆಯ ಕಚೇರಿಗಳು ಬಾಗಿಲು ಹಾಕಿಕೊಂಡಿದ್ದು, ಕೊರೋನಾ ವಿರುದ್ಧದ ಹೋರಾಟಕ್ಕೆ ದೃಢ ಸಂಕಲ್ಪ ತೊಟ್ಟಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.